ಚೆನ್ನಕೇಶವ ದೇವರ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು ಹತ್ತೂರ ಭಕ್ತರು ಜಾತ್ರಾ ಮಹೋತ್ಸವದ ಸಂಭ್ರಮದಲ್ಲಿದ್ದಾರೆ. ಸುಳ್ಯ ಚೆನ್ನಕೇಶವ ದೇವಾಲಯ ಸುಳ್ಯ ತಾಲೂಕು ಕೇಂದ್ರದ ಹೃದಯ ಭಾಗದಲ್ಲಿದೆ. ಗ್ರಾಮ ದೇವಾಲಯಗಳಲ್ಲಿ ಜಾತ್ರೋತ್ಸವ ಅದು ಈ ಗ್ರಾಮದವರಿಗೆ ಮಾತ್ರ ಸೀಮಿತವಾಗುತ್ತದೆ. ಆದರೆ ಚೆನ್ನಕೇಶವ ದೇವಾಲಯ ತಾಲೂಕು ಕೇಂದ್ರದಲ್ಲಿರುವ ಹಿನ್ನೆಲೆಯಲ್ಲಿ ಜಾತ್ರೋತ್ಸವಕ್ಕೆ ಸೇರುವ ಭಕ್ತ ಸಮೂಹ ಅಪಾರವಾಗುತ್ತಿದೆ. ತಾಲೂಕಿನ ಪ್ರತಿ ಗ್ರಾಮದ ಜನರು ಆಗಮಿಸಿ ಶ್ರೀದೇವರ ದರ್ಶನ ಪಡೆಯುತ್ತಾರೆ. ಇದರಿಂದ ಸುಳ್ಯ ಚೆನ್ನಕೇಶವ ದೇವರ ಜಾತ್ರೋತ್ಸವ ತುಂಬಾ ಮಹತ್ವ ಪಡೆದುಕೊಂಡಿದೆ. ರಥೋತ್ಸವದ ದಿವಸ ದೇವಾಲಯದ ರಥಬೀದಿ ರಸ್ತೆ ಸೇರಿದಂತೆ ಮುಖ್ಯ ರಸ್ತೆ ಹಾಗೂ ಸುತ್ತಮುತ್ತಲಿನ ರಸ್ತೆಯಲ್ಲಿ ಜನಜಂಗುಳಿಯಿಂದ ಕೂಡಿರುತ್ತದೆ. ವಿವಿಧ ವಸ್ತುಗಳ ಸಂತೆಗಳು, ತೊಟ್ಟಿಲುಗಳು ಚೆನ್ನಕೇಶವ ದೇವಾಲಯದ ಸುತ್ತಮುತ್ತಲೂ ವ್ಯಾಪಿಸಿಕೊಂಡಿದೆ. ಚೆನ್ನಕೇಶವ ದೇವರು ಒಳಗಡೆ ಬರ್ತಾರೆ. ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಕಳ್ಕುಡ ದೈವ ಅದೇ ರೀತಿ ಕಾಣತಿಲ ದೈವ ಎರಡೂ ಕೂಡ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ನೀಡುವಂತಹ ಕಾರ್ಯಕ್ರಮ ನಡೆಯುತ್ತದೆ. ಈ ಒಂದು ಕಾರ್ಯಕ್ರಮ ಬಹಳ ಹಿಂದಿನ ವರ್ಷಗಳಿಂದಲೂ ಬಹಳ ವಿಜೃಂಭಣೆಯಿಂದ ನೆರವೇರಿಕೊಂಡು ಬರುತ್ತದೆ. ಪರ ಊರಿನ ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಈ ಒಂದು ರಥೋತ್ಸವ ದಿನ 10,000ಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ. ನಮ್ಮ ಹಿರಿಯರು ಬೇರೆ ಬೇರೆ ಕಡೆ ಇರ್ತಾರೆ. ಅವರೆಲ್ಲರೂ ಈ ಒಂದು ಸಮಯದಲ್ಲಿ ಬಂದು ಈ ಒಂದು ದೇವರ ಕೃಪೆಗೆ ಪಾತ್ರರಾಗಿ ಈ ಒಂದು ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ದೇವರಲ್ಲಿ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವ ಪ್ರಾರ್ಥನೆಯನ್ನು ಕೂಡ ಮಾಡುತ್ತಾರೆ. ಅದೇ ರೀತಿ ಈ ಚೆನ್ನಕೇಶವ ದೇವರ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ವರ್ಷಂಪ್ರತಿ ನಡೆಯುವ ಹಾಗೆ ಈ ಸಲವೂ ನಮ್ಮ ಸುಳ್ಯ ಶ್ರೀ ಚೆನ್ನಕೇಶವ ದೇವರ ಜಾತ್ರೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರುತ್ತಿದೆ. ದಿನಾಂಕ 3/1/2020 ಕೊನೆ ಕಡೆಯುವ ಮುಹೂರ್ತ ನಡೆದಿದೆ. ಅದೇ ರೀತಿ ಅಲ್ಲಿಂದ ಕುಕ್ಕನೂರು ದೈವಗಳ ಭಂಡಾರ ಬಂದು ಕೊಡಿಯೇರುವಂತಹ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತಿದೆ. ಈಗಾಗಲೇ ಪರ ಊರಿನ ಭಕ್ತಾದಿಗಳು ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ದೇವರ ದರ್ಶನವನ್ನು ಪಡೆಯುತ್ತಿದ್ದಾರೆ. 10ನೇ ತಾರೀಕಿನಂದು ಮಿತ್ತೂರು ನಾಯರ ಉಳ್ಳಾಗಳ ಭಂಡಾರ ಬರುತ್ತದೆ. ಅದೇ ರೀತಿ ಕಾಣತಿಲ ದೈವದ ಭಂಡಾರ ಕೂಡ ಬಂದು ಇಲ್ಲಿ ಒಂದು ರಥೋತ್ಸವ ನಡೆಯುವಂತಹ ಕಾರ್ಯಕ್ರಮ ನಡೆಯುತ್ತದೆ. 10ನೇ ತಾರೀಕು ರಾತ್ರಿ ಶ್ರೀ ಚೆನ್ನಕೇಶವ ದೇವರ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಕಾಣತ್ತೂರು ದೈವಗಳು ಅದೇ ರೀತಿ ಕಳ್ಕುಡ ದೈವಗಳು ಸೇರಿಕೊಂಡು ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿ ಈ ಒಂದು ಚೆನ್ನಕೇಶವ ದೇವರಿಗೆ ರಕ್ಷಣೆಯನ್ನು ನೀಡಿ ಕಟ್ಟೆಯ ತನಕ ರಥೋತ್ಸವ ನಡೆಯುತ್ತದೆ.